ಕಡಬ ತಾಲೂಕು ಅಲಂಕಾರು ಗ್ರಾಮದ ಕಕ್ವೆ ಎಂಬಲ್ಲಿ ಮೇ 30ರಂದು ಸುರಿದ ಧಾರಾಕಾರ ಮಳೆಗೆ ರಸ್ತೆ ಕೊಚ್ಚಿ ಹೋಗಿ 10 ಮನೆಗಳ ಬಾಹ್ಯ ಸಂಪರ್ಕ ಕಳೆದುಕೊಂಡಿದೆ. ಘಟನೆ ನಡೆದು ವಾರ ಕಳೆದರೂ ಸಮಸ್ಯೆ ಪರಿಹಾರವಾಗದೆ ಜನತೆ ಪರದಾಡುತ್ತಿದ್ದಾರೆ. ಮೇ 30ರಂದು ಸಂಜೆ ತಡರಾತ್ರಿಯವರೆಗೆ ತಾಲೂಕಿನ ಕುಂತೂರು, ಅಲಂಕಾರು, ಸವಣೂರು, ಕೊಯ್ಲಾ, ರಾಮಕುಂಜ, ಕಾಣಿಯೂರು ಮೊದಲಾದೆಡೆ ಎಡೆಬಿಡದೆ ಧಾರಾಕಾರ ಮಳೆಯಾಗಿತ್ತು. ಪರಿಣಾಮ ಬಹುತೇಕ ಕಡೆ ರಸ್ತೆಗೆ ಮಣ್ಣು ಬಿದ್ದು ಸಂಪರ್ಕ ಬಂದ್ ಆಗಿತ್ತು. ಹಲವು ಮನೆಗಳಿಗೆ ಮಣ್ಣು ಜರಿದಿದೆ. ಕೆಲವೆಡೆ ಮನೆ ಪಕ್ಕದ ಮಣ್ಣು ಕುಸಿದು ಮನೆಗಳಿಗೆ, ಕೃಷಿಗೆ ಹಾನಿಯಾಗಿದೆ. ಕೃಷಿ ತೋಟದ ಪಕ್ಕದಲ್ಲಿ ಹರಿಯುವ ತೋಡುಗಳು ಉಕ್ಕಿ ಹರಿದು ಕೃಷಿ ನಾಶವಾಗಿದೆ. ಅಡಿಕೆ ಗಿಡಗಳು ಕುಮಾರಧಾರಾ ನದಿಯಲ್ಲಿ ಕೊಚ್ಚಿ ಹೋಗಿವೆ. ಮರಗಳು ಉರುಳಿ ಬಿದ್ದಿವೆ. ಕಂಡು ಕೇಳರಿಯದ ಮಳೆ ಬಹಳಷ್ಟು ಹಾನಿ ಉಂಟು ಮಾಡಿದೆ. ಅಂತೆಯೇ ಕಕ್ವೆ ಎಂಬಲ್ಲಿ ಪದ್ಮಯ್ಯಗೌಡರ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಕಣಿಯಲ್ಲಿ ಉಕ್ಕಿ ಹರಿದ ಮಳೆ ನೀರಿನ ಜೊತೆಗೆ ರಸ್ತೆಯಲ್ಲಿ ಹರಿದ ಮಳೆ ನೀರು ಒಟ್ಟಾಗಿ ರಸ್ತೆಯ ಒಂದು ಭಾಗದಲ್ಲಿ ಹರಿದ ಪರಿಣಾಮ ರಸ್ತೆಯ ಒಂದು ಭಾಗ ಕೊಚ್ಚಿ ಹೋಗಿ ಸ್ವಲ್ಪ ಭಾಗ ಉಳಿದಿದೆ. ಇದರೊಂದಿಗೆ ಪದ್ಮಯ್ಯಗೌಡರ ಸುಮಾರು 100ಕ್ಕೂ ಹೆಚ್ಚು ಫಸಲು ಭರಿತ ಅಡಿಕೆ ಮರ ನೀರು ಪಾಲಾಗಿದೆ. ಶಿವಣ್ಣಗೌಡರ ಫಸಲು ಭರಿತ ಸುಮಾರು 400ಕ್ಕೂ ಹೆಚ್ಚು ಗಿಡಗಳ ಮಧ್ಯೆ ಕೆಸರು ಮಣ್ಣು ತುಂಬಿಕೊಂಡಿದೆ. ತೋಟಕ್ಕೆ ನಿರ್ಮಿಸಲು ಇದ್ದ ಬೃಹದಾಕಾರದ ಕೆರೆ ಸಂಪೂರ್ಣ ಮಣ್ಣು ತುಂಬಿಕೊಂಡು ಮುಚ್ಚಿ ಹೋಗಿದೆ. ತೋಟದ ಪಕ್ಕದಲ್ಲಿದ್ದ ಮರಗಳು, ಅಡಿಕೆ ಗಿಡಗಳು ದರಶಾಹಿಯಾಗಿದೆ. ಇದೀಗ ರಸ್ತೆಯನ್ನ ದಿನನಿತ್ಯ ಬಳಕೆ ಮಾಡುತ್ತಿದ್ದವರು ಸಂಪರ್ಕ ಸಾಧ್ಯವಾಗದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಮೇ 31ರಂದು ಗ್ರಾಮ ಆಡಳಿತಾಧಿಕಾರಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಸ್ಥಳೀಯಾಡಳಿತದ ಜನಪ್ರತಿನಿಧಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಇದೊಂದು ಗಂಭೀರ ಸ್ವರೂಪದ ಸಮಸ್ಯೆಯಾಗಿದೆ. ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣದ ಪರಿಹಾರ ಒದಗಿಸಬೇಕು. ಇಲ್ಲವಾದಲ್ಲಿ ಅನಾಹುತ ಉಂಟಾದಲ್ಲಿ ಕಂದಾಯ ಇಲಾಖೆಯೇ ಹೊಣೆ ಹೊರಬೇಕಾಗುತ್ತದೆ ಎಂದು ಈ ಭಾಗದ ಜನರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಳೆದ 30ನೇ ತಾರೀಕು ಶುಕ್ರವಾರ ನಮ್ಮ ಈ ಕಕ್ವೆ ರಸ್ತೆಯ ಪಕ್ಕದಲ್ಲಿ ವಿಪರೀತ ಮಳೆಯಿಂದಾಗಿ ನಮ್ಮ ರಸ್ತೆ ಕಕ್ವೆಗೆ ಸಂಪರ್ಕಿಸುವಂಥ ಏಕಮಾತ್ರ ರಸ್ತೆ ಇದು. ನಿತ್ಯ ನೂರಾರು ಮಕ್ಕಳು ಸಬಳೂರು, ರಾಮಕುಂಜ, ಅಲಂಕಾರು ಮೊದಲಾದ ಶಾಲೆಗಳಿಗೆ, ಕಾಲೇಜಿಗೆ ಹೋಗುವಂಥ ಮಕ್ಕಳಿಗೆ ಇದು ತುಂಬ ಏಕಮಾತ್ರ ರಸ್ತೆ ಆದ ಕಾರಣ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಅದರಿಂದ ಅವತ್ತು ರಾತ್ರಿ ಸುರಿದ ಧಾರಾಕಾರ ಮಳೆಗೆ ನಮ್ಮ ರಸ್ತೆ ಸಂಪೂರ್ಣ ಹಾಳಾಗಿದೆ, ಮತ್ತು ಅಲ್ಲದೆ ಹಾಳಾಗಿ ಹೋಗಿದೆ. ಈ ಮಣ್ಣು ನಮ್ಮ ಹತ್ತಿರದ ಕೃಷಿ ತೋಟಕ್ಕೆ ನುಗ್ಗಿ ತೋಟ ಮತ್ತು ಕೆರೆ ಇತ್ಯಾದಿ ಎಲ್ಲ ಮುಳುಗಡೆಯಾಗಿದೆ. ಆದ್ದರಿಂದ ನಾವು ಅವತ್ತು ಮರುದಿವಸ ಕಂದಾಯ ಇಲಾಖೆ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ವಿಷಯ ತಿಳಿಸಿದ್ದೇವೆ. ಅವರು ತಕ್ಷಣ ನಮ್ಮ ಒಂದು ಕರೆಗೆ ಬಂದಿದ್ದಾರೆ, ನೋಡಲಿಕ್ಕೆ ಬಂದಿದ್ದಾರೆ, ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಆದರೆ ನಮ್ಮಿಂದ ಸಾಧ್ಯ ಆಗುವಷ್ಟು ಪ್ರಯತ್ನ ಮಾಡ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನು ನೀಡಿದ್ದಾರೆ. ಈಗ ನಾವು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮತ್ತು ನಮ್ಮ MLA ಇರ್ಬೋದು, MP ಇತ್ಯಾದಿ ಎಲ್ಲರಿಗೂ, MLC ಒಟ್ಟಿಗೆ ಇವರಿಗೂ ಕೂಡ ನಾವು ಮನವರಿಕೆಯನ್ನು ಮಾಡಿದ್ದೇವೆ. ಆದರೆ ನಮಗೆ ಒಂದು ಭರವಸೆ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾವು ಅವರಿಗೆ ವಿಜ್ಞಾಪನೆ ಮಾಡುವುದೆಂದರೆ, ನಮ್ಮ ಈ ಏಕಮಾತ್ರ ರಸ್ತೆ ಬೇರೆ ದಾರಿ ಇಲ್ಲ ನಮಗೆ. ಶಾಲೆ ಮಕ್ಕಳಿಗೆ ಹೋಗುವಂಥದ್ದು, ಹಾಲು ಕೊಂಡೋಗುವಂಥದ್ದು, ಅಂಗನವಾಡಿಯಿಂದ ಕಾಲೇಜಿನವರಿಗೆ ಹೋಗುವಂಥದ್ದು, ಮತ್ತು ವಿಶೇಷವಾಗಿ ಅನಾರೋಗ್ಯ ಪೀಡಿತರಾದಂತಹ ವೃದ್ಧರಿಗೆ ಇರ್ಬೋದು, ಮಕ್ಕಳಿಗೆ ಬೇರೆ ದಾರಿ ಇಲ್ಲ. ಅದರಿಂದ ನಮ್ಮ ಈ ಒಂದು ರಸ್ತೆಯನ್ನು ಶೀಘ್ರವಾಗಿ ಶಾಶ್ವತವಾಗಿ ಒಂದು ದುರಸ್ತಿ ಮಾಡಿಕೊಡ್ಬೇಕಂತ ನಾನು ನಮ್ಮ ಕಕ್ವೆ ಈ ಭಾಗದ ಎಲ್ಲ ಮನೆಯವರ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪ್ರವೀಣ್, V4 ನ್ಯೂಸ್, ಪುತ್ತೂರು. Volkswagen Mangalore, Airport Road, Yeyadi, Mangalore. Volkswagen.